ದೇಸಿ ದುಲ್ಹನ್ ಫ್ಯಾಷನ್ ಶೋ ಕಾರ್ಯಕ್ರಮವನ್ನು ಲಯನೆಸ್ ಲಿಯೋ ಕ್ಲಬ್ ಮಂಗಳೂರು ಮತ್ತು ಚೇತನಾಸ್ ಬ್ಯೂಟಿ ಲಾಂಜ್ ವತಿಯಿಂದ ಆಯೋಜಿಸಲಾಗುತ್ತಿದ್ದು, ದೇಶದ ಸಂಸ್ಕೃತಿಯನ್ನ ವಿವಿಧತೆಯನ್ನ ಪ್ರಸಾರಿಸುವಂತಹ ಕಾರ್ಯಕ್ರಮವಾಗಿದೆ. ಫೆಬ್ರವರಿ 5ರಂದು ಮಲ್ಲಿಕಟ್ಟೆಯ ಲಯನ್ಸ್ ಸೇವಾ ಮಂದಿರದಲ್ಲಿ ಈ ಕಾರ್ಯಕ್ರಮವು ನಡೆಯಲಿದೆ. ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಿಜಯ ವಿಶ್ವೇಶ್ವರಯ್ಯ ಅವರು, ಭಾರತ ದೇಶದ ವಿವಿಧ ಜಾತಿ, ಮತ ಹಾಗೂ ರಾಜ್ಯಗಳ ಸಾಂಪ್ರದಾಯಿಕ ವಧುವಿನ ವಿವಾಹ ಅಲಂಕಾರವನ್ನ ಪ್ರದರ್ಶಿಸಲಾಗುವುದು. ಈ ಮೂಲಕ ನಮ್ಮ ದೇಶದ ವಿವಿಧ ಆಚಾರ ವಿಚಾರಗಳನ್ನು ಸಮಾಜಕ್ಕೆ ಅರಿವು ಮೂಡಿಸಲಾಗುವುದು. ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಜಿಲ್ಲೆ 317D ಇದರ ಪ್ರಥಮ ಮಹಿಳಾ ಸುಖಲತಾ ಭಂಡಾರಿ ಅವರು ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಿನಿಮಾ ತಾರೆ ಕರಿಷ್ಮಾ ಅಮೀನ್ ಹಾಗೂ ಇನ್ನೋರ್ವ ಅತಿಥಿಯಾಗಿ ಲಯನ್ಸ್ ಜಿಲ್ಲೆಯ 317D ಇದರ ಮಹಿಳಾ ಲಯನ್ಸ್ ರಾಯಭಾರಿ ಇಂದಿರಾ ಶೆಟ್ಟಿ ಅವರು ಭಾಗವಹಿಸಲಿದ್ದಾರೆ ಎಂದರು. ಮಂಗಳೂರಿನಲ್ಲಿ ನಾರ್ತ್ ಮತ್ತು ಕ್ರಿಶ್ಚಿಯನ್, ಮುಸ್ಲಿಂ ಹಾಗೂ ಬೆಂಗಾಲಿ ಎಲ್ಲ ರೀತಿಯ ವಿನ್ಯಾಸದ ಮದುಮಗಳನ್ನು ನಾವು ಈ ಶೋ ಅಲ್ಲಿ ಪ್ರೆಸೆಂಟ್ ಮಾಡ್ತಿದ್ದೇವೆ. ಈ ಫ್ಯಾಷನ್ ಶೋ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಟ್ರೆಡಿಷನಲ್ ನಮ್ಮ ಇಂಡಿಯಾದ, ನಮ್ಮ ದೇಶದ ಟ್ರೆಡಿಷನ್ ಸಂಸ್ಕೃತಿಯನ್ನು ನಾವು ತೋರಿಸ್ತಾ ಇದ್ದೇವೆ. ಸೊ ಇದರಿಂದ ಜನರಿಗೆ ಕೂಡ ಇಲ್ಲಿ ಎಲ್ಲ ನಮ್ಮ ಭಾರತ ದೇಶದಲ್ಲಿರುವಂಥ ಈ ಸಂಸ್ಕೃತಿಯನ್ನು ಒಂದೇ ಸ್ಥಳದಲ್ಲಿ ಒಂದು ತೋರಿಸುವಂಥ ಅವಕಾಶ. 15 ಮಂದಿ ಪಾರ್ಟಿಸಿಪೆಂಟ್ಸ್ ಇದ್ದಾರೆ, 15 ಮಾಡೆಲ್ಸ್ಗಳು. ಇವರನ್ನು ನಮ್ಮ ಇತ್ತೀಚಿನ ತರಬೇತಿಯಾದ ಹುಡುಗಿಯರು, ಯಂಗ್ಸ್ಟರ್ಸ್ ಹುಡುಗಿಯರು ಇವರನ್ನು ತಯಾರಿಸ್ತಾ ಇದ್ದಾರೆ. ಇವರಿಗೆ ಏನಾಗ್ತದೆ, ಒಂದು ಅಪರ್ಚುನಿಟಿ ಕೂಡ ಸಿಗುತ್ತೆ ಸ್ಟೇಜಲ್ಲಿ ಅವ್ರು ಹೇಗೆ ಬಂದು ಒಂದು ತೋರಿಸುವಂಥದ್ದು. ಇಲ್ಲಾಂದರೆ ಅಪರ್ಚುನಿಟಿ ಸಿಗೋದಿಲ್ಲ ಹೊಸತು ಜನರಿಗೆ. ಇದರಿಂದ ಅವರಿಗೆ ಕಾನ್ಫಿಡೆಂಟ್ ಲೆವೆಲ್ ಕೂಡ ಬಿಲ್ಡಪ್ ಆಗುತ್ತೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಚೇತನಾ, ಜ್ಯೋತಿ ಶೆಟ್ಟಿ, ಹೇಮಾರಾಮ್ ಮತ್ತಿತರರು ಉಪಸ್ಥಿತರಿದ್ದರು.